ಸ್ನೇಹಿತರೆ, ನಿಮ್ಮ ಹತ್ರನೂ ಫೋನ್ ಇದೆಯಾ? ಫೋನ್ ಇದ್ರೆ 2 ನಿಮಿಷ ಕೇಳಿ. ಪ್ರತಿಯೊಬ್ಬರು ಮನೆಯ ಕತೆನ ಇಲ್ಲಿ ಹೇಳ್ತಾ ಇದ್ದೀನಿ. ಅಯ್ಯೋ ಅಮ್ಮ, ನೈಟ್ ಎಲ್ಲ ನೀನ್ ಚಾರ್ಜಿಗೆ ಇಡ್ಬೇಡ, ಫೋನು ಬ್ಯಾಟ್ರಿ ಹಾಳಾಗ್ಬಿಡುತ್ತೆ. ಅಪ್ಪ, ನಾನು ನಿಂಗೆ ಎಷ್ಟೊತ್ತಿ ಹೇಳಿದೀನಿ, ರಾತ್ರಿ ಇಡೀ ಫೋನ್ ನ ಚಾರ್ಜ್ ಇಡೋದ್ರಿಂದ ಬ್ಯಾಟ್ರಿ ಹಾಳಾಗುತ್ತೆ ಅಂತ. ಈ ತರದ ಮಾತು ಕಾಮನ್ ಆಗ್ಬಿಡ್ತಿದೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಸ್ನೇಹಿತರೆ, ಇದು ಫೇಕ್. ಹೌದು ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ಏನಿದೆ ಇದು ಮುಂಚೆ ಬರ್ತಾ ಇರುವಂತ ಓಲ್ಡ್ ಫೋನ್ ಗಳಿಗೆ ಸರಿಯಾಗಿ ಫಿಟ್ ಆಗ್ತಾ ಇತ್ತು. ಆದ್ರೆ ಇವತ್ತಿನ ಹೊಸ ಟೆಕ್ನಾಲಜಿ ಫೋನ್ ಅಲ್ಲಿ ಸ್ನೇಹಿತರೆ ಲಿಥಿಯಂ ನಿಯಾನ್ ಬ್ಯಾಟ್ರಿಗಳು ಬರ್ತಾ ಇರುತ್ತೆ. ಆದ ಕಾರಣದಿಂದಾಗಿ ನೀವು ಓವರ್ ನೈಟ್ ಚಾರ್ಜ್ ಇಟ್ಟರು ಕೂಡ 100% ಫುಲ್ ಆದ್ಮೇಲೆ ಅವುಗಳು ಚಾರ್ಜ್ ತಗೊಳ್ಳೋದಿಲ್ಲ. ಸ್ನೇಹಿತರೆ, ಇಲ್ಲಿ ಮೆಕ್ಯಾನಿಸಮ್ ನೀವು ನೋಡಬಹುದು ಯಾವ ರೀತಿ ವರ್ಕ್ ಆಗುತ್ತಂದ್ರೆ, ಚಾರ್ಜ್ ಫುಲ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಕರೆಂಟ್ ಸಪ್ಲೈನ ಇದು ಕಟ್ ಮಾಡ್ಬಿಡುತ್ತೆ. ಆದ ಕಾರಣದಿಂದಾಗಿ ನಿಮ್ಮ ಫೋನು ಓವರ್ ನೈಟ್ ಇಟ್ಟರು ಕೂಡ ನಿಮ್ಮ ಮೊಬೈಲ್ ಫೋನಿನ ಬ್ಯಾಟ್ರಿ ಯಾವುದೇ ತರದ ಪ್ರಾಬ್ಲಮ್ ಆಗೋದಿಲ್ಲ. ಇದು ನಮ್ಮ ಆಧುನಿಕ ಮೊಬೈಲ್ ಫೋನ್ಗಳ ಹೊಸ ತಂತ್ರಜ್ಞಾನ. ವಿಡಿಯೋದಲ್ಲಿ ಹೊಸದಾಗಿ ಏನಾದರೂ ತಿಳ್ಕೊಂಡಿದ್ರೆ ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿ. ಜೈ ಹಿಂದ್.